ರಾಜ್ಯದಲ್ಲಿ ಆಗಸ್ಟ್ 23ರಿಂದ 9ರಿಂದ 12ನೇ ತರಗತಿವರೆಗಿನ ಶಾಲಾ ಕಾಲೇಜುಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಸಿಎಂ ಬಸವರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 23ರಿಂದ 9ರಿಂದ 12ನೇ ತರಗತಿವರೆಗೆ ಶಾಲಾ ಕಾಲೇಜುಗಳನ್ನು ಆರಂಭಿಸಲಾಗುವುದು. ಮೊದಲು ಬ್ಯಾಚ್ ವೈಸ್ ತರಗತಿ ಆರಂಭಕ್ಕೆ ನಿರ್ಧರಿಸಲಾಗಿದ್ದು, ಇದನ್ನು ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಅವರು ಹೇಳಿದರು. 9, 10 ಮತ್ತು PUC ಅದು ಕೂಡ ಆಲ್ಟರ್ನೇಟ್ ಡೇಸ್ ಗ್ರೇಡೆಡ್ ಆಗಿ ಮಾಡಬೇಕನ್ನುವಂಥ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ಅದರ ಪ್ರಗತಿಯನ್ನು ನೋಡ್ಕೊಂಡು ಮುಂದಿನ ಕ್ರಮ. 2 ಡೋಸ್ ಆಗಿರೋರಿಗೆ ಏನಾದರೂ ಇನ್ಫೆಕ್ಷನ್ ಆದರೂ ಕೂಡ ಭಾಳ ಕಡಿಮೆ ಅದು ಆಗಿರೋದು, ಆದರೂ ಕೂಡ ಅವ್ರಿಗೆ ತೀವ್ರತೆ ಭಾಳ ಕಡಿಮೆ ಇದೆ. ಯಾರೂ ಕೂಡ ICUಗಳಿಗೆ ಹೋಗುವಷ್ಟು ಭಾಳ ನೆಗ್ಲಿಜಿಬಲ್ ಇದೆ. ಇನ್ನು ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ರಾತ್ರಿಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಕೃತ್ಯ ಎಸಗಿದವರ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೀಘ್ರದಲ್ಲೇ ಆರೋಪಿಗಳ ಬಂಧನವಾಗುತ್ತೆ ಎಂದು ಹೇಳಿದರು. ಸತೀಶ್ ರೆಡ್ಡಿ ಅವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಮತ್ತು ನ್ಯಾಯಸಮ್ಮತವಾಗಿ ಕೆಲವು ನಿರ್ಣಯಗಳನ್ನು ಸ್ಥಳೀಯವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಒಬ್ಬರು ದ್ವೇಷದಿಂದ ಮಾಡಿದ್ದಾರೆ. ಇಬ್ಬರು CCTV ಕ್ಯಾಮ್ರಾದಲ್ಲಿ ಕೂಡ ಸಿಕ್ಕಿದೆ. ಅವ್ರ ಕಾರುಗಳಿಗೆ ಬೆಂಕಿ ಅನಾಹುತವನ್ನು ಮಾಡಿದ್ದಾರೆ. ಅದನ್ನು ನಾನು ಸತೀಶ್ ರೆಡ್ಡಿಯವರ ಹತ್ರ ಮಾತನಾಡಿದ್ದೇನೆ ಮತ್ತು ರಾತ್ರಿ 3 ಗಂಟೆಗೆ ನಮ್ಮ ಕಮಿಷನರ್ ಹೋಗಿ DCP ಹೋಗೆಲ್ಲ ಚೆಕ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಅವ್ರನ್ನ ಹಿಡಿಯುವಂಥ ಕೆಲಸ ಮತ್ತು ವಿಚಾರಣೆ ಮಾಡುವಂಥ ಕೆಲಸ ಒಂದು ಕಡೆ ಆದರೆ, ಇಮಿಡಿಯೇಟ್ಲಿ ಈ ಥರ ಘಟನೆ ಆಗದಂತೆ ಆ ಏರಿಯಾದಲ್ಲಿ ಎಲ್ಲ ಸಂಪೂರ್ಣವಾಗಿ CCTV ಚೆಕ್ ಮಾಡಿ ಕಾರ್ಡನ್ ಆಫ್ ಮಾಡಬೇಕನ್ನುವಂಥದ್ದು ಕೂಡ ಆದೇಶ ಕೊಟ್ಟಿದ್ದೇನೆ. ಆದಷ್ಟು ಬೇಗನೆ ಸಿಗ್ತಾರೆ.